ಎಸ್, ನಾನು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ರೈತ ಮುಖಂಡರಾಗಿರುವಂತ ರವಿಕಿರಣ್ ಪುಣಚ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ ತಾರನಾಥ್ ಅವರೇ. ಎಸ್, ಈಗ ಈ ವಿಚಾರ ಈಗಾಗಲೇ ಏನು ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ಸಾಕಷ್ಟು ಇದಾಗಿದೆ, ಜನ ನೋಡಿದ್ದಾರೆ, ಮಾತಾಡಿದ್ದಾರೆ. ಎಸ್, ಬಶೀರ್ ಅವರ ಖಾತೆಗೆ, ಅವರು ಆಟೋ ಚಾಲಕರ ಖಾತೆಗೆ ಸರ್ಕಾರ ಏನು ಲಾಕ್ಡೌನ್ ನ ಪರಿಹಾರವಾಗಿ ಘೋಷಣೆ ಮಾಡಿದ್ದಂತ 3,000 ರೂಪಾಯಿ ಅವರ ಖಾತೆಗೆ ಬರುತ್ತೆ. ರವಿಕಿರಣ್ ಅವರೇ, ಎಸ್, ಅವರು ಗೃಹ ಸಾಲ ಮಾಡಿರ್ತಾರೆ, ಹೋಮ್ ಲೋನ್. ಸೊ ಅವರ ಖಾತೆಗೆ 3,000 ರೂಪಾಯಿ ಬಂದ ತಕ್ಷಣ ಬ್ಯಾಂಕ್ನವರು ಈ ಹೋಮ್ ಲೋನ್ ಏನು ಗೃಹ ಸಾಲದ ಕಂತುಗಳು ಬಾಕಿ ಇದೆ ಅನ್ನೋ ಕಾರಣಕ್ಕಾಗಿ ಅದನ್ನು ಇಡೀ ಅವರ ಬಂದಂತ 3,000 ರೂಪಾಯಿ ಜೊತೆಗೆ ಆಲ್ರೆಡಿ ಅವರ SB ಅಕೌಂಟ್ ನಲ್ಲಿ ಇದ್ದಂತ 2,007 ರೂಪಾಯಿ ಎಲ್ಲವನ್ನು ಜಮಾ ಮಾಡಿಕೊಳ್ತಾರೆ ಬ್ಯಾಂಕ್ನ. ಒಂದು ವಿಚಾರ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ನಾನು. ನೀವು ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದೀರಿ ತಾರನಾಥ್ ಅವರೇ. ಈಗ ಯಾವುದೇ ವ್ಯಕ್ತಿಯ ಸಾಲಗಳಿರ್ಬೋದು, ಅದಕ್ಕೂ ಅವರ SB ಖಾತೆಗೂ ಯಾವುದೇ ಸಂಬಂಧ ಇಲ್ಲ. ಸಾಲದ SB ಖಾತೆಗೂ ಸಂಬಂಧ ಇಲ್ಲ. SB ಖಾತೆಗೂ ಯಾವುದೇ ಸಂಬಂಧ ಇಲ್ಲ. ಇವತ್ತು ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು ಅಥವಾ ಕೋಆಪರೇಟಿವ್ ಸೆಕ್ಟರ್ ಇರ್ಬೋದು, ಎಲ್ಲಿಯೂ ಕೂಡ ಸರಿ ಅವರ SB ಅಕೌಂಟ್ ಇರ್ತಕ್ಕಂಥದ್ದು ಅವರ ವೈಯಕ್ತಿಕ ಹಕ್ಕು. ಅದು ಸರಿ. ಇವತ್ತು ರಾಜಕಾರಣಿಗಳಿಗೆ ಏನಾದ್ರು ತೊಂದರೆ ಆದ್ರೆ ಹಕ್ಕುಚ್ಯುತಿ ಮಂಡನೆ ಮಾಡ್ತಾರೆ. ಆದ್ರೆ ಇವತ್ತು ಸಾಮಾನ್ಯ ಜನತೆಗೆ ಹಕ್ಕುಚ್ಯುತಿ ಆಗ್ತಾ ಇದೆ. ಬಹುಶಃ ಬಶೀರ್ನವರ ಅಕೌಂಟಿಗೆ ಬಂದಿರತಕ್ಕಂತ ಪರಿಹಾರವನ್ನ ಆ ಬ್ಯಾಂಕಿನವರು ಅವರ ಸಾಲದ ಖಾತೆಗೆ ಜಮಾ ಮಾಡಿಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ. ಯಾವುದೇ ವ್ಯಕ್ತಿಗೆ ಎಷ್ಟೋ ಸಾಲ ಇರಬಹುದು, ಎಷ್ಟೋ ಸಾಲ ಇದ್ರೂ ಕೂಡ ಅವರ SB ಅಕೌಂಟು ಅಥವಾ ಏನು ಚಾಲಿತ ಇದು ಅಕೌಂಟ್ ಇದೆ, ಅದು ಅವರ ಸ್ವಯಂ ನಿರ್ಧಾರದ ಮೇಲೆ ಇರತಕ್ಕಂತ ಅವರ ಹಕ್ಕು ಅದು. ಆದ್ರಿಂದ ಇವತ್ತು ಬಶೀರ್ ಅವರ ಸಾಲದ ಖಾತೆಗೆ ಅವರಿಗೆ ಬಂದಂತ ಪರಿಹಾರವನ್ನ ಜಮೆ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ. ಆ ಬ್ಯಾಂಕಿನವರು ಅದಕ್ಕೆ ಪರಿಹಾರವಾಗಿ ಕೂಡ ಅವರ ಖಾತೆಗೆ, ಸಾಲದ ಖಾತೆಗೆ ಹಣವನ್ನು ತುಂಬಿಸಬೇಕು. ಅವರ ಖಾತೆಗೆ ಬಂದಿರತಕ್ಕಂತ ಪರಿಹಾರ ಧನವನ್ನು ಅವ್ರಿಗೆ ಕೊಡ್ಬೇಕು. ಎಸ್, ಈಗ ರವಿಕಿರಣ್ ಅವರೇ, ಬಹುಶಃ ಈ ಒಂದು ಪ್ರಕರಣವನ್ನು ಬೆನ್ನತ್ತಿಕೊಂಡು DYFI ಸಂಘಟನೆಯ ಮುನೀರ್ ಕಾಟಿಪಾಳ್ಳ ಅವರು ಬ್ಯಾಂಕಿನವರ ಮೇಲೆ ಒತ್ತಡ, ಜೊತೆಗೆ ಅದನ್ನು ಸಾರ್ವಜನಿಕ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರವಾಗೆಲ್ಲ ಬರೆದ ನಂತರ ಸಾಕಷ್ಟು ಮಂದಿ ಸಾರ್ವಜನಿಕರು ಕೂಡ ಸ್ಪಂದಿಸ್ತಾರೆ. ಜೊತೆಗೆ ಕೆನರಾ ಬ್ಯಾಂಕಿನ ಬೇರೆ ಬೇರೆ ವಲಯದಲ್ಲಿರುವಂತ ಸಿಬ್ಬಂದಿಗಳು ಕೂಡ ಸ್ಪಂದಿಸ್ತಾರೆ. ಹೌದು, ಈ ಕಷ್ಟ ಕಾಲದಲ್ಲಿ ನಾವು ಹೀಗೆ ಮಾಡಬಾರದಿತ್ತು ಅಂತ ಅವರಿಗೆ ಒಂದು ಗಿಲ್ಟಿ ಫೀಲಿಂಗ್ ಕಾಡಿತ್ತು. ಮತ್ತೆ ಎಸ್, ನೀವು ಹೇಳಿದಾಗೆ ಆ ಮೊತ್ತವನ್ನು ಅವರ SB ಅಕೌಂಟ್ಗೆ ತಿರುಗಿ ಹಾಕಿದ್ರು. ಈಗ ರವಿಕಿರಣ್ ಅವರೇ, ಪ್ರಶ್ನೆ ಏನಂತ ಹೇಳಿದ್ರೆ, ಒಬ್ಬ ಬಶೀರ್ ಅವರಿದ್ದು ಪ್ರಕರಣವನ್ನು ಈ ರೀತಿಯಾಗಿ ಮುನೀರ್ ಕಾಟಿಪಾಳ್ಳ ಅವರು ಕೈಗೆತ್ತಿಕೊಂಡ ಕಾರಣದಿಂದಾಗಿ ಅವರ ಖಾತೆಗೆ ತಿರುಗಾ ದುಡ್ಡು ಬಂತು. ನಾನು ಮಾತ್ರ ಕೇಳುವಂತದ್ದು, ರೈತರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲ ಪರಿಹಾರ ಬರ್ತಾ ಇತ್ತು. ಒಂದು ವಿಚಾರ ಅಥವಾ ಹಾಲಿನ ದುಡ್ಡು ಇರಬಹುದು, ಬೇರೆ ಯಾವುದೇ ಸಬ್ಸಿಡಿಗಳು ಕೂಡ ರೈತರ ಖಾತೆಗೆ ಬಂದಾಗ ಈ ರೀತಿಯ ಪ್ರಕ್ರಿಯೆಗಳು ಹಲವಾರು ಬಾರಿ ಹಲವಾರು ಪ್ರಕರಣಗಳು ನಡೆದಿದ್ದಾವೆ. ನಾವು ಅದನ್ನ ತಡೆದಿದ್ದೇವೆ, ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಆಮೇಲೆ ರೈತರ ಖಾತೆಗೆ ಅದನ್ನ ಹಾಕ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ಕಾರ್ಮಿಕರಾಗ್ಲಿ ರೈತರಾಗ್ಲಿ ಈ ದೇಶದ ಜನಸಾಮಾನ್ಯರು ಅವರ SB ಖಾತೆ ಅವರ ಹಕ್ಕು, ಅದಕ್ಕೆ ನಾವು ತೊಂದರೆ ಮಾಡಿದ್ರೆ ಯಾವುದೇ ಬ್ಯಾಂಕ್ ಇರ್ಲಿ ಕೋಆಪರೇಟಿವ್ ಇರ್ಲಿ ಅದು ಹಕ್ಕು ಚ್ಯುತಿ ಆಗ್ತದೆ. ಅದನ್ನ ಸರಿಯಾದ ರೀತಿಯಲ್ಲಿ ವಿಧಾನಸಭೆ ಮತ್ತು ಸಂಸತ್ನಲ್ಲಿ ಚರ್ಚೆ ಮಾಡಬೇಕು.